ಉಳ್ಳಾಲದ ಸಮುದ್ರ ತೀರದಲ್ಲಿ ಬೂತಾಯಿ ಮೀನುಗಳ ರಾಶಿ ಕಳೆದ 3 ದಿನಗಳಿಂದ ಸಮುದ್ರದ ದಡದಲ್ಲಿ ಸಿಗುತ್ತಿದ್ದು, ಇದು ಸ್ಥಳೀಯರಿಗೆ ಹಾಗೂ ಮೀನುಗಾರರಿಗೆ ಮೀನಿನ ಸುಗ್ಗಿಯ ವಾತಾವರಣ ನಿರ್ಮಾಣವಾಗಿದೆ. ಉಳ್ಳಾಲದ ಸೀಗ್ರೌಂಡ್, ಮೊಗವೀರಪಟ್ಟಣ, ಕೈಕೂ, ಕಿಲೇರಿಯಾ ನಗರ, ಸೋಮೇಶ್ವರ ಸಮುದ್ರ ತೀರದಲ್ಲಿ ಬೂತಾಯಿ ಮೀನುಗಳ ರಾಶಿ ಸಿಗುತ್ತಲಿದೆ. ನಸುಕಿನ ಜಾವ ನವೆಂಬರ್ 19ರಂದು ಸೋಮೇಶ್ವರದ ಸೀಗ್ರೌಂಡ್ ಸಮೀಪ ಮೊದಲಿಗೆ ಬೂತಾಯಿ ಮೀನಿನ ರಾಶಿ ಪತ್ತೆಯಾಗಿತ್ತು. ಅದನ್ನ ಅಲ್ಲಿಯ ಜನ ಹಾಗೂ ಮೀನುಗಾರರು ಮನೆಗೆ ಕೊಂಡೊಯ್ದರಲ್ಲದೆ ಮಾರಾಟವನ್ನ ನಡೆಸಿದ್ರು. ಮರುದಿನವೂ ಉಳ್ಳಾಲದ ವಿವಿಧೆಡೆ ಮೀನಿನ ರಾಶಿ ಪತ್ತೆಯಾಗಿತ್ತು. ಅಂದು ಕೂಡ ಸ್ಥಳೀಯರಿಗೆ ಸುದ್ದಿಯಾಗಿತ್ತು. ಆದರೆ ಮಂಗಳವಾರದ ಬೆಳಿಗ್ಗೆ ಕಾದ ಜನರಿಗೆ ಮೀನು ಸಿಕ್ಕಿರಲಿಲ್ಲ. ಇಂದು ಮತ್ತೆ ಉಳ್ಳಾಲ ಭಾಗದ ಸಮುದ್ರ ತೀರದಲ್ಲಿ ಬೂತಾಯಿ ಮೀನಿನ ರಾಶಿ ಪತ್ತೆಯಾಗಿತ್ತು. ಕ್ಷಣಕ್ಕೆ ಸಮುದ್ರ ತೀರಕ್ಕೆ ಬಂದು ಜೀವಂತ ಮೀನುಗಳು ಬೀಳುತ್ತಿದ್ದವು. ಸುದ್ದಿ ಹಬ್ಬುತ್ತಿದ್ದಂತೆ ಹಲವರು ವಾಹನದ ಮೂಲಕ ಟನ್ ಲೆಕ್ಕದಲ್ಲಿ ಮೀನು ಕೊಂಡೊಯ್ಯುತ್ತಿದ್ರೆ, ಸ್ಥಳೀಯರು ಕೈ ಚೀಲಗಳಲ್ಲಿ ತುಂಬಿಸಿ ಮನೆಗೆ ಕೊಂಡೊಯ್ದಿದ್ದಾರೆ.